ಪಕ್ಷಿಕೆರೆಯಲ್ಲಿ ಪತ್ನಿ ಹಾಗೂ ಮಗುವನ್ನು ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದ ಕಾರ್ತಿಕ್ ಭಟ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಕಾರ್ತಿಕ್ ಭಟ್ ಕೃತ್ಯ ನಡೆಸುವುದಕ್ಕೂ ಮೊದಲು ಪತಿ ಪತ್ನಿ ನಡುವೆ ದೊಡ್ಡ ಜಗಳ ನಡೆದಿತ್ತು ಎಂಬುವಂತಹ ಅನುಮಾನ ಮೂಡಿದೆ. ಇದಕ್ಕೆ ಸಾಕ್ಷಿಯಾಗಿ ರೂಮ್ ಒಳಗೆ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಸಾಕ್ಷಿಯಾಗಿದೆ. ಆದರೆ ಈ ಜಗಳಕ್ಕೆ ಕಾರಣ ಕಾರ್ತಿಕ್ ಭಟ್ ತಾಯಿ ಶ್ಯಾಮಲಾ ಹಾಗೂ ಸಹೋದರಿ ಕಣ್ಮಣಿ ಅನ್ನೋ ಅನುಮಾನ ಪೊಲೀಸರಿಗೆ ಮೂಡಿದೆ. ಕಾರ್ತಿಕ್ ಭಟ್ ವಿದೇಶದಿಂದ ಬಂದ ಬಳಿಕ ಊರಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಆದರೆ ಆತ ವಾಸವಾಗಿದ್ದ ಮನೆ ಆತನ ಸಹೋದರಿ ಕಣ್ಮಣಿಯ ಪತಿ ಗುರುಪ್ರಸಾದ್ ಹೆಸರಿನಲ್ಲಿತ್ತು ಅನ್ನೋ ವಿಚಾರ ಬಯಲಾಗಿದೆ. ಹೀಗಾಗಿ ಮನೆಯ ಲೋನ್ ಕಟ್ಟಲು ಹಾಗೂ ಮನೆ ನಡೆಸಲು ಕಾರ್ತಿಕ್ ಭಟ್ ಮೇಲೆ ತಾಯಿ ಶ್ಯಾಮಲಾ ಹಾಗೂ ಸಹೋದರಿ ಕಣ್ಮಣಿ ಒತ್ತಡ ಹೇರಿದ್ದರು. ಇದು ಕಾರ್ತಿಕ್ನಿಂದ ಅಸಾಧ್ಯವಾದಾಗ ಮನೆ ಬಿಟ್ಟು ಹೋಗುವಂತೆ ಒತ್ತಡ ಹೇರಲಾಗಿತ್ತು. ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದ ಕಾರ್ತಿಕ್ ಭಟ್ ಹಾಗೂ ಆತನ ಪತ್ನಿ ಪ್ರಿಯಾಂಕಾ ನಡುವೆ ಇದೇ ವಿಚಾರಕ್ಕೆ ಜಗಳ ಕೂಡ ನಡೀತಾ ಇತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದೇ ಮನೆಯಲ್ಲಿದ್ದರೂ ಮಾತುಕತೆ ಇಲ್ಲದೆ ಬೇರೆ ಬೇರೆ ಅಡುಗೆ ಮಾಡಿಕೊಂಡಿದ್ದ ಕುಟುಂಬದಲ್ಲಿ ನಿತ್ಯ ಜಗಳ ನಡೆಯುತ್ತಿದ್ದೇ ಈ ಕೃತ್ಯಕ್ಕೆ ಕಾರಣ ಎನ್ನಲಾಗಿದೆ. ಸದ್ಯ ಪೊಲೀಸರ ವಶದಲ್ಲಿರುವ ಶ್ಯಾಮಲಾ ಭಟ್ ಹಾಗೂ ಕಣ್ಮಣಿ ಯಾವುದೇ ವಿಚಾರಣೆಗೆ ಸರಿಯಾಗಿ ಇಲ್ಲದೆ ಇರುವ ಕಾರಣ ಅವರ ವಿರುದ್ಧದ ದೂರು ಸರಿಯಾಗಿರಬಹುದು ಎಂದು ಪೊಲೀಸರು ಅನುಮಾನಿಸಿದ್ದಾರೆ. ಮುಖ್ಯವಾಗಿ ಆ ಜಾಗ ಫ್ಲ್ಯಾಟ್ ಅವಳು ಶ್ಯಾಮಲಾದು ಮಗಳು ಕಣ್ಮಣಿ ಹೆಸರು ಮೇಲೆ ಅವನ ಗಂಡನ ಹೆಸರು ಮೇಲೆ ಇತ್ತು, ಗುರುಪ್ರಸಾದ್ ಹೆಸರು ಮೇಲೆ. ಸೊ ನಂತರ ಏನಾಯಿತು ಪ್ರತಿಯೊಂದು ಸನ್ನಿವೇಶದಲ್ಲಿ ಶ್ರೀಮತಿ ಶ್ಯಾಮಲಾ ಅವರು ತಮಗೆ ಮಗ ಕಾರ್ತಿಕ್ ಮತ್ತು ಸೊಸೆ ಇವರಿಗೆ ಕಟಾಕ್ಷ ಮಾಡ್ತಾಯಿದ್ರು. ದಟ್ ಈ ಜಾಗ ನನ್ನ ಮಗಳದು ಗಂಡಂದು ಇದೆ ಮತ್ತು ನೀವೆಲ್ಲ ಇದರಲ್ಲಿ ಅವ್ರದ್ದು ಜಾಗ ಮೇಲೆ ವಾಸ ಮಾಡ್ತಾಯಿದ್ದೀರಾ, ನೀವು ಅದು ಲೋನ್ ತಿರ್ಗಿಸ್ಬೇಕು, ಈ ಜಾಗ ನಾವು ಖರೀದಿ ಮಾಡಬೇಕು, ನೀವು ಬೇರೆ ಕಡೆ ಮನೆ ಮಾಡಬೇಕು, ನೀವು ನಮಗೆ ಇದು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು. ಆ ರೀತಿ ತುಂಬ ಒಂದು ಮನೆಯಲ್ಲಿ 2-3 ವರ್ಷ ನಡೆದಿತ್ತು. ನಂತರ ಪ್ರತಿಯೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗೆ ಅವ್ರಿಗೆ ಪ್ರಿಯಾಂಕಾ ಸ್ಪೆಷಲಿ ಮತ್ತು ಕಾರ್ತಿಕ್ಗೆ ಅವರು ತೊಂದರೆ ಕೊಡ್ತಾಯಿದ್ರು. ಮತ್ತು ಮನೆಯಲ್ಲಿ ಕಂಪ್ಲೇಂಟ್ ಪ್ರಕಾರ ಶ್ಯಾಮಲಾ ಮತ್ತು ಶ್ಯಾಮಲಾದ ಮಗಳು ಕಣ್ಮಣಿ ಹೇಳಿದ ಪ್ರಕಾರ ಕೆಲಸ ಆಗಬೇಕು ಮತ್ತು ಬೇರೆ ಯಾರ್ದು ಏನು ಮಾತನಾಡಿಯಂಗಿಲ್ಲ, ಆ ರೀತಿ ತುಂಬ ಒಂದು ಕಿರಿಕಿರಿ ಇತ್ತು. ನಂತರ 2 ವರ್ಷದಿಂದ ಕಂಪ್ಲೇಂಟ್ ಪ್ರಕಾರ ಇವರು ಅಡಿಗೆ ಸೆಪ್ರೇಟ್ ಮಾಡಿದ್ದಾರೆ ಮತ್ತು ಮನೆಯಲ್ಲಿ ಆದರೆ ಜಗಳ ತುಂಬ ಇತ್ತು. ಇದೇ ಈ ಜಗಳ ಮುಂದಿನ ಕೂಡ ಕಂಟಿನ್ಯೂ ಆಯಿತು ಮತ್ತು ತಂದೆ ತಾಯಿ ಮತ್ತು ಸಿಸ್ಟಮ್ ಎಲ್ಲ ಮಧ್ಯದಲ್ಲಿ ಯಾವುದು ಮಾತುಕತೆ ಇರಲಿಲ್ಲ ಮತ್ತು ಇದು ಡೇ ಬೈ ಡೇ ಇದು ಹೆಚ್ಚು ಆಯಿತು. ಕಂಪ್ಲೇಂಟ್ ಪ್ರಕಾರ ಅವ್ರ ತಾಯಿಯನ್ನು ಹೇಳಿದರು ದಟ್ ಅದರಿಂದ ಕಾರ್ತಿಕ್ಗೆ ತುಂಬ ಒಂದು ಮಾನಸಿಕವಾಗಿ ಗೊತ್ತಾಯಿತು ಮತ್ತು ಅವರು ತುಂಬ ಟೆನ್ಷನಲ್ಲಿ ಇರ್ತಾಯಿತ್ತು. ಅದರಿಂದ ಮೊನ್ನೆ ಈ ಸ್ಟೆಪ್ ಅವನು ತಗೊಂಡಿದ್ದಾರೆ. ಸೊ ಮಗಳು ಪ್ರಿಯಾಂಕಾಗೆ ಮತ್ತು ಸಾಯಿಸಿ ಅವನು ಸ್ವತಃ ಸೂಸೈಡ್ ಮಾಡಿದ್ದಾನೆ. ಇದರದ್ದು ಮುಖ್ಯ ಕಾರಣ ಪ್ರಿಯಾಂಕಾದು ಅತ್ತೆ ಶ್ಯಾಮಲಾ ಮತ್ತು ನಾದಿನಿ ಕಣ್ಮಣಿ ಅವಳು. ಸೊ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಆದ ನಂತರ ಈ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಮುಲ್ಕಿಯಲ್ಲಿ ಸೆಕ್ಷನ್ 108 BNS ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ. ಕೇಸ್ ಆದ ನಂತರ ತನಿಖೆ ಮಾಡಿದ್ದೀವಿ. ಮೊನ್ನೆ ಮೃತ ಕಾರ್ತಿಕ್ ಅವರು ತಾಯಿ ಮತ್ತು ಅಕ್ಕನಿಗೆ ವಿಚಾರಣೆ ಮಾಡುವಾಗ ಅವರು ಸ್ಪಷ್ಟವಾಗಿ ನಮಗೆ ಉತ್ತರ ಕೊಡಲಿಲ್ಲ ಮತ್ತು ಬಹಳಷ್ಟು ಸುತ್ತಮುತ್ತಲಿಂದ ವೆರಿಫೈ ಮಾಡಿದ ನಂತರ ಅವ್ರದ್ದು ಪಾತ್ರ ಸ್ವಲ್ಪ ಖಚಿತ ಆಯಿತು. ಅದಕ್ಕಾಗಿ ಮೊನ್ನೆ ಅವರಿಬ್ಬರಿಗೆ ನಾವು ಈಗ ದಸ್ತಗಿರಿ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದೀವಿ.